ಹಾಯ್ ಹಲೋ ನಮಸ್ಕಾರ. ಪಾಸಿಟಿವ್ ಪ್ರತಿಭಟನೆ ಎಲ್ಲಾ ಸ್ನೇಹಿತರುಗಳಿಗೆ ನಮಸ್ಕಾರ. ಅಂತೂ ಇಂತೂ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು ನಮ್ಮ ದರ್ಶನ್ ಸರ್ ಹಾಕಿದಂತ ಒಂದು ಓಪನ್ ಚಾಲೆಂಜ್ ನ ಆಡಿಯೋ ಬಾಂಬ್ ನ ರಿಲೀಸ್ ಮಾಡೇ ಬಿಟ್ರು. ಯಾವ್ದಪ್ಪ ಅದು ಆಡಿಯೋ ಬಾಂಬ್ ಅಂತಂದ್ರೆ, ದರ್ಶನ್ ಸರ್ ಮತ್ತೆ ಇಂದ್ರಜಿತ್ ಲಂಕೇಶ್ ಸರ್ ಅವರು ಇಬ್ರು ಧರ್ಮಸ್ಥಳಕ್ಕೆ ಹೋಯ್ತಾರಂತೆ. ಹೋಗ್ಬಿಟ್ಟು ದರ್ಶನ್ ಸರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತಿದ್ದಂಗೆ ಅಲ್ಲಿ ದರ್ಶನ್ ಸರ್ ಮೇಲೆ ಇದ್ದಂತ ಅಪವಾದಗಳು, ಇಷ್ಟು ದಿನ ಅವ್ರ ಮೇಲೆ ಏನೇನೆಲ್ಲ ಓಡಾಡ್ತಿದ್ದಂತ ಊಹಾಪೋಹಗಳೆಲ್ಲ ಅವಾಗ ಒಂದ್ 5 ನಿಮಿಷಕ್ಕೆ ಎಲ್ಲ ಹೊರಟೋಗ್ತಾವಂತೆ. ಇದು ನಮ್ಮ ಇಂದ್ರಜಿತ್ ಲಂಕೇಶ್ ಸರ್ ಅವರ ಹೊಸ ಕಾನೂನು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಯಾರ್ಯಾರು ತಪ್ಪು ಮಾಡವ್ರೆ ಅವ್ರೆಲ್ಲಾರನ್ನೂ ಧರ್ಮಸ್ಥಳ ಕರ್ಕೊಂಡು ಹೋಗ್ಬಿಟ್ಟು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಪ್ರಮಾಣ ಮಾಡ್ತಿದ್ದಂಗೆ ಅವ್ರು ತಪ್ಪು ಒಪ್ಕೋತಾರೆ. ಅವಾಗ ಅವರಿಗೆ ಜೈಲು ಶಿಕ್ಷೆನೂ ತಪ್ಪುತ್ತೆ, ಅವ್ರ ಮೇಲೆ ನಡಿಬೇಕಾದಂತ ದಬ್ಬಾಳಿಕೆನೂ ತಪ್ಪುತ್ತೆ. ಯಾವ ಪೊಲೀಸ್ನವರು ಏಟು ತಿನ್ನಂಗಿಲ್ಲ, ಏನೇ ಇದ್ರು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಶಿಕ್ಷೆ ಕೊಟ್ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಇಂದ್ರಜಿತ್ ಲಂಕೇಶ್ ಅವರು ಇನ್ನೂ ಒಂದು ಕಾನೂನು ಹೊಸ ತಂದ್ರು. ದರ್ಶನ್ ಸರ್ ಮನೆಗೆ ಹೋಗುವಂತ ಯಾವುದೇ ಹೆಣ್ಮಕ್ಳಾಗ್ಲಿ ಪೊಲೀಸ್ ಸ್ಟೇಷನ್ ಹೋಗಿ FIR ಅಥವಾ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ದರ್ಶನ್ ಸರ್ ಮನೆಗೆ ಹೋಗ್ಬೇಕು. ಏನಕ್ಕೆ ಅಂದ್ರೆ ದರ್ಶನ್ ಸರ್ ನಾಳೆ ದಿನ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ. ನಿಜವಾಗ್ಲೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಇಂದ್ರಜಿತ್ ಲಂಕೇಶ್ ಸರ್ ಅವರೇ, ದರ್ಶನ್ ಸರ್ ಮನೆಗೆ ಯಾವ್ದಾದ್ರು ಒಂದು ಹೆಣ್ಮಗಳು ಹೋಗ್ಬೇಕು ಅಂದಾಗ ಕಂಪ್ಲೇಂಟ್ ಏನಕ್ಕೆ ಹೋದ್ರು ಅಂತ ಕೇಳ್ತಾ ಇದ್ರಲ್ಲ, ಅವತ್ತು ಮೀಡಿಯಾಗಳ ಕಣ್ಮುಂದೆನೆ ನಮ್ಮ ಶೈಲಜಾ ನಾಗ್ ಮೇಡಮ್ ಅವರು ಧೈರ್ಯವಾಗಿ ಅಷ್ಟು ದೊಡ್ಡ ಇಶ್ಯೂಸ್ ಆಗಿದ್ರು ಕೂಡ ದರ್ಶನ್ ಸರ್ ಮನೆಗೆ ಹೋಗ್ತಾರೆ. ಏನಕ್ಕೆ ಹೋಗ್ತಾರೆ? ದರ್ಶನ್ ಸರ್ ಒಂದು ಹೆಣ್ಣಿಗೆ ಕೊಡುವಂತ ಬೆಲೆ, ದರ್ಶನ್ ಸರ್ ಅವರು ಪ್ರೊಡ್ಯೂಸ್ ಮಾಡಿರೋಂತ ಫಿಲಂಗೆ ವಾಪಸ್ ಅವ್ರು ಹಾಕಿರೋ ಬಂಡವಾಳನ ವಾಪಸ್ ತಗೋಬಹುದು ಅನ್ನೋ ಒಂದು ನಂಬಿಕೆ ಮೇಲೆ ಶೈಲಜಾ ನಾಗ್ ಅವರು ದರ್ಶನ್ ಸರ್ ಮನೆಗೆ ಧೈರ್ಯವಾಗಿ ಹೋಗ್ತಾರೆ. ನೀವು ಕೊಟ್ಟ ಹೇಳಿಕೆ ಪ್ರಕಾರ ಶೈಲಜಾ ನಾಗ್ ಅವರು ಕೂಡ ದರ್ಶನ್ ಸರ್ ಮನೆಗೆ ಹೋಗಕ್ಕಿಂತ ಮುಂಚೆ ಅವರು ಪೊಲೀಸ್ ಸ್ಟೇಷನ್ ಹೋಗಿ ನಾನು ದರ್ಶನ್ ಸರ್ ಮನೆಗೆ ಹೋಗ್ತಾ ಇದ್ದೀನಿ, 50 ಕೋಟಿ ಪಿಕ್ಚರ್ಗೆ ನಾನು ಬಂಡವಾಳ ಹಾಕಕ್ ಹೋಗ್ತಾ ಇದ್ದೀನಿ, ದರ್ಶನ್ ಸರ್ ನಾಳೆ ದಿನ ನನಗೆ ಫೋರ್ಜರಿ ಮಾಡ್ಬಿಡ್ಬೋದು, ನಾನು ಅದಕ್ಕೇನೆ ದರ್ಶನ್ ಸರ್ ಮೇಲೆ ಒಂದು FIR ಕೊಡ್ತಾ ಇದ್ದೀನಿ ಅನ್ಬಿಟ್ಟು ಪೊಲೀಸ್ ಸ್ಟೇಷನ್ ಹೋಗಿ ಏನಾರು FIR ಕೊಟ್ಬಿಟ್ಟು ದರ್ಶನ್ ಸರ್ ಮನೆಗೆ ಹೋದ್ರ? ಅದು ದರ್ಶನ್ ಸರ್ ಮೇಲಿರುವಂತ ನಂಬಿಕೆ. ಅದು ಇನ್ನೂ ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. ದರ್ಶನ್ ಸರ್ ಪೋಲಿ ಕಣಪ್ಪ, ಅವ್ರ ಜೊತೆ ಸೇರ್ಬಾರ್ದು, ಅವ್ರ ಕೊಚ್ಚೆ ಕಣಪ್ಪ, ಅವ್ರ ಸಹವಾಸನೆ ಬೇಡ ಅಂತ ಅಂತಿರಲ್ಲ, ಸರಿ ನಾವು ಬಿಟ್ಬಿಡ್ತೀವಿ. ನಾವು ಇನ್ನ ದರ್ಶನ್ ಸರ್ಗೆ ನಾವು ಅಭಿಮಾನಿಗಳಲ್ಲ, ಇನ್ಮೇಲಿಂದ ನಾವು ಇಂದ್ರಜಿತ್ ಲಂಕೇಶ್ ಸರ್ ಅವ್ರಿಗೆ ಅಭಿಮಾನಿಗಳಾಗ್ತೀವಿ. ಏನಕ್ಕೆ ಆಗ್ತೀವಿ ಅಂತಂದ್ರೆ, ದರ್ಶನ್ ಸರ್ ಅವರು ಅಸ್ಥಿರೋ ಪ್ರಾಣಿಗಳಿಗೆ ಊಟ ಹಾಕಿ ಅಂತ ಅಂತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಅದೇ ದರ್ಶನ್ ಸರ್ ಮೃಗಾಲಯ ಅಂದ್ರೆ ಝೂ ಗಾರ್ಡಲ್ಲಿರುವಂತ ಪ್ರಾಣಿಗಳನ್ನ ಎಲ್ಲಾರನ್ನು ದತ್ತು ತಗೊಳ್ಳೋದಕ್ಕೆ ಹೇಳ್ತಾರೆ. ಒಬ್ಬ ಸೆಲೆಬ್ರಿಟಿಯಿಂದ ಒಬ್ಬ ನಾರ್ಮಲ್ ಮನುಷ್ಯನ್ ಗಂಟ ಪ್ರತಿಯೊಂದು ಪ್ರಾಣಿಗಳನ್ನ ದತ್ತು ತಗೊಂಡು ಅದಕ್ಕೆ ಅನ್ನ ಕೊಡೋನ್ನ ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ದರ್ಶನ್ ಸರ್ಗೆ ಅಭಿಮಾನಿಗಳಾಗಬಾರ್ದು. ಅದೇ ಇಂದ್ರಜಿತ್ ಲಂಕೇಶ್ ಅವ್ರನ್ನ ಏನಕ್ಕೆ ಅಭಿಮಾನಿ ಆಗ್ಬೇಕು ಅಂದ್ರೆ, ಅವರು ಸನ್ನಿ ಲಿಯೋನ್ನ ಬಾಲಿವುಡ್ ಇಂದ ಕರ್ಕ ಬಂದ್ಬಿಟ್ಟು ನಮ್ ಕಣ್ಣನ್ನ ತಂಪು ಮಾಡ್ತಾ ಇದಾರೆ. ಅದಕ್ಕೋಸ್ಕರ ನಾವು ಇಂದ್ರಜಿತ್ ಲಂಕೇಶ್ ಅವ್ರನ್ನ ಫಾಲೋ ಮಾಡಬೇಕು. ಅದೇ ದರ್ಶನ್ ಸರ್ ಅವರು ಬರ್ತ್ಡೇ ದಿನ 1000 ಜನಕ್ಕೆ ಅನ್ನ ಹಾಕ್ತಾರೆ, 1000 ಜನಕ್ಕೆ ಒಂದ್ ಒಳ್ಳೆ ಕೆಲಸನ ಮಾಡಿ ಅಂತ ಅಂತಾರೆ. ಅದೇ ಇಂದ್ರಜಿತ್ ಲಂಕೇಶ್ ಅವರು ಅದೇ ದರ್ಶನ್ ಸರ್ ಹಿಂಗಡೆ ಸ್ಪೆಷಲ್ ಟೀಮ್ ನ ಕಳಿಸ್ಕೊಟ್ಟು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಕ್ ಹೇಳ್ತಾರೆ. ಹಂಗಾಗಿ ನಾವು ದರ್ಶನ್ ಸರ್ನ ನಾವು ಪೋಲಿ ಅನ್ಬೇಕು, ಇಂದ್ರಜಿತ್ ಲಂಕೇಶ್ ಸರ್ನ ನಾವು ದೇವ್ರು ಅನ್ಬೇಕು. ಇವತ್ತು ನೀವು ಮೀಡಿಯಾದಲ್ಲಿ ಬಂದ್ಬಿಟ್ಟು 4 ಜನ ಮುಂದೆ ಬಂದ್ಬಿಟ್ಟು ಇಷ್ಟು ದಿನ ಆದ್ಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹತ್ರ ಬಂದ್ಬಿಟ್ಟು ನೀವು ಗಂಡಸಾಗಿದ್ರೆ ಬಂದ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಅನ್ನೋ ನೀವು ಯಾವತ್ತು ನೀವು ಸ್ಟೇಟ್ಮೆಂಟ್ ಹೋಗಿ ಗೃಹ ಸಚಿವರ ಹತ್ರ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ರಿ, ಅವತ್ತೇ ನೀವು ದರ್ಶನ್ ಸರ್ನ ಗೃಹ ಸಚಿವರ ಹತ್ರ ಕರೆಸ್ಬಿಟ್ಟು ನಾವು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ದರ್ಶನ್ ಸರ್ ಹತ್ರ ನಾವು ಆಣೆ ಮಾಡಿಸ್ತೀವಿ, ಆಣೆ ಮಾಡಿಸಾದ್ಮೇಲೆ ದರ್ಶನ್ ಸರ್ ಸುಳ್ಳು ಹೇಳಿದ್ರೆ ಆಮೇಲೆ ಮೀಡಿಯಾಗೆ ಹೇಳೋಣ ಅಂತ ಅನ್ಬಿಟ್ಟು ನೀವು ಒಂದ್ ಮಾತು ಅವತ್ತೇ ಹೇಳಿದಿದ್ರೆ, ಇವತ್ತು ಇಲ್ಲಿವರೆಗೆ ಬಂದ್ಬಿಟ್ಟು ಇವತ್ತು ನೀವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರು ಹೇಳ್ತಿದ್ರಲ್ಲ, ಇದು ನೀವು ಇನ್ವೆಸ್ಟಿಗೇಷನ್ ಮಾಡುವಂತ ತಂಡನ? ಅದನ್ನ ಹೇಳಿ. ಫಸ್ಟ್ ಇರೋಬರ ಕಾಂಟ್ರವರ್ಸಿ ಎಲ್ಲಾನು ಮಾಡಿ ಇರೋಬರೋರ್ ಹೆಸರನ್ನೆಲ್ಲ ತಂದು ರೋಡಿಗೆ ನಿಲ್ಸಿ ಎಲ್ಲಾನು ಮಾಡಾದ್ಮೇಲೆ ಧರ್ಮಸ್ಥಳ ಕರೀತಾರೋ ನೀವು ಯಾವತ್ತು ಗೃಹ ಸಚಿವರ ಹತ್ರಕ್ಕೆ ಹೋಗ್ಬಿಟ್ಟು ನೀವು ಸ್ಟೇಟ್ಮೆಂಟ್ ಕೊಡ್ತೀರಾ, ಅವತ್ತೇ ನೀವು ದರ್ಶನ್ ಸರ್ ಅವ್ರನ್ನ ಮೀಡಿಯಾದವ್ರನ್ನ ಎಲ್ಲಾರನ್ನೂ ಕರೆದ್ಬಿಟ್ಟು ಧರ್ಮಸ್ಥಳಕ್ಕೆ ಡೈರೆಕ್ಟ್ ಆಗಿ ಕರೆದಿದ್ದೆ ನಿಮಗೂ ಒಂದು ಟ್ರಿಪ್ ಆಯ್ತಿತ್ತು, ದರ್ಶನ್ ಸರ್ಗೂ ಒಂದು ಟ್ರಿಪ್ ಆಯ್ತಿತ್ತು, ಅಲ್ಲಿ ಸತ್ಯ ಏನು ಅನ್ನೋದು ಅವತ್ತೇ ಪ್ರೂವ್ ಆಗೋಗ್ತಿತ್ತು. ದರ್ಶನ್ ಸರ್ ಅವ್ರ ಮೇಲೆ ದರ್ಶನ್ ಸರ್ ನಿಮ್ಮ ಹತ್ರ ಏನ್ ಕೇಳಿದ್ದು, ನಾನ್ ಮಾತಾಡಿರೋ ಒಂದು ಆಡಿಯೋ ಬೈಟ್ ಐತಿ ಅದನ್ನ ರಿಲೀಸ್ ಮಾಡಕ್ ಹೇಳಿ ಅವ್ರು ಗಂಡ್ಸಾಗಿದ್ರಿ ಅಂತ ಕೇಳಿದ್ರು. ನೀವ್ ಯಾವ ಆಡಿಯೋಗಳನ್ನ ರಿಲೀಸ್ ಮಾಡಿದ್ದೀರಾ? ದರ್ಶನ್ ಸರ್ ಆಪೋಸಿಟ್ ಅಲ್ಲಿ ಇದ್ದಂತ ಪ್ರತಿಯೊಂದು ಸ್ಟಿಂಗ್ ಆಪರೇಷನ್ ಮಾಡಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಏನಂತಾನೆ, ಒಬ್ಬ ಸಪ್ಲೈಯರ್ ಏನಂತಾನೆ, ಆಮೇಲೆ ಆ ಸಂದೇಶ್ ನಾಗರಾಜ್ ಅವರ ಮಗ ಏನಂತಾರೆ, ಈ ಸ್ಟಿಂಗ್ ಆಪರೇಷನ್ ಗಳನ್ನೆಲ್ಲ ದರ್ಶನ್ ಸರ್ ಆಪೋಸಿಟ್ ಅಲ್ಲಿ ಇದ್ದಂತ ವಿಡಿಯೋಗಳನ್ನೆಲ್ಲ ನೀವು ಲಾಂಚ್ ಮಾಡ್ತೀರಾ, ದರ್ಶನ್ ಸರ್ ಆಪೋಸಿಟ್ ಅಲ್ಲಿ ಇದ್ದಂತ ಆಡಿಯೋಗಳನ್ನೆಲ್ಲ ನೀವು ಲಾಂಚ್ ಮಾಡ್ತೀರಾ. ಅದೇ ದರ್ಶನ್ ಸರ್ ಅವರು ಕೇಳಿರೋ ಅಂತ ಆಡಿಯೋನ ಲಾಂಚ್ ಮಾಡಕ್ ಹೇಳಿದ್ರೆ ಅದು ಮಾತ್ರ ನಿಮ್ಗೆ ಪ್ರೈವೇಟು, ಅದನ್ನ ಮಾತ್ರ ನೀವು ಕಾಪಾಡ್ಕೋಬೇಕು. ಯಾಕೆ ಅದನ್ನ ತೋರಿಸ್ಬಿಟ್ರೆ ರಾಜ್ಯದ ಜನತೆಗಳು ರೊಚ್ಚಿಗೆದ್ದು ದರ್ಶನ್ ಸರ್ನ ಇಷ್ಟಪಡ್ದಲೆ ಕೈ ಬಿಟ್ಬಿಡ್ತಾರೆ ಅನ್ನೋ ಕಾರಣಕ್ಕ. ನಿಜವಾಗ್ಲೂ ಒಂದ್ ಮಾತು ಹೇಳ್ತೀವಿ, ದರ್ಶನ್ ಸರ್ ಅಭಿಮಾನಿಗಳು ಇಡೀ ಪ್ರಪಂಚನೇ ಒಂದ್ ಕಡೆಯಾಗಿ ನಾವು ನಿಮ್ ಕಡೆ ನಿಂತ್ಕೊಳ್ತೀವಿ ಅಂತ ಒಂದ್ ಡೈಲಾಗ್ ಹೇಳ್ತಾರಲ್ಲ, ಅದು ಸುಮ್ನೆ ಹೇಳಲ್ಲ ಸರ್. ಏನಕ್ಕೆ ಅಂದ್ರೆ ಈ ಚಿಕ್ಕ ವಯಸ್ಸಾಗಿ ನಾನೇನೆ
ದರ್ಶನ್ ಸರ್ ಪರವಾಗಿ ನಾನ್ ನಿಂತ್ಕೊಳ್ತಾ ಇದೀನಿ. ನಾವು ಸರಿ ಮಾಡೋರೋ ತಪ್ಪು ಮಾಡೋರೋ ಬರೀ ಬಾಯಿ ಮಾತಿ ದರ್ಶನ್ ಸರ್ ಅಭಿಮಾನಿಗಳು ಇಡೀ ಪ್ರಪಂಚನೇ ಒಂದ್ ಕಡೆಯಾಗಿ ನಿಂತ್ಕೊಂಡ್ರು, ನಾವು ನಿಮ್ ಕಡೆಯಾಗಿ ನಿಂತ್ಕತೀವಿ ಅಂತ ಅನ್ಬಿಟ್ಟು ಸುಮ್ನೆ ಬಾಯಿ ಮಾತಿಗೆ ಹೇಳೋದಾಗಿದ್ರೆ ಎಲ್ಲರೂ ಕೈ ಕಟ್ಟೆ ಹಾಕೊಂಡು ತಮ್ಮ ಮನೇಲಿ ನಾವುಗಳು ಸುಮ್ಮನೆ ಕೂತ್ಕೋಬಹುದಾಗಿತ್ತು. ಆದ್ರೆ ನಮ್ಗೆ ಹಂಗ ಅನ್ಸಲ್ಲ. ಏನಕ್ಕೆ ಅಂದ್ರೆ ದರ್ಶನ್ ಸರ್ ಹೇಳ್ಕೊಟ್ರದ್ದು ಒಂದೇ ಮಾತು, ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ. ಆಯ್ತಾ, ಅದ್ರ ತರನೇ ಬಾಳ್ತಾ ಇದೀವಿ, ಹಂಗೆ ಇದೀವಿ. ಅದು ನೀವ್ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ದರ್ಶನ್ ಸರ್ ಮನೆಗೆ ಒಂದು ಲೇಡಿ ಹೆಂಗ್ ಹೋದ್ರು, ಹೋಗಕ್ಕಿಂತ ಮುಂಚೆ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಹೋಗ್ಬೇಕಾಗಿತ್ತು ಅನ್ನೋ ನೀವು, ಅದೇ ದರ್ಶನ್ ಸರ್ ಮನೆಗೆ ಒಬ್ರು ಹೆಸರಾಂತ ಪ್ರೊಡ್ಯೂಸರ್ ಶೈಲಜಾ ನಾಗ್ ಮೇಡಮ್ ಅನ್ನೋರು ದರ್ಶನ್ ಸರ್ ಮೇಲೆ 50 ಕೋಟಿ ಬಂಡವಾಳ ಹೂಡಕ್ ಫಿಲಂಗೆ ಸೈನ್ ಹಾಕ್ಸ್ಕೊಬರಕ್ ಹೋಯ್ತಾರೆ. ಹಂಗಾರೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಸೈನ್ ಹಾಕ್ಬಿಟ್ಟು ಕೊಟ್ಟು ಬರ್ಬೇಕಾಗಿತ್ತು. ನಾನು ದರ್ಶನ್ ಸರ್ ಮನೆಗೆ ಹೋಗ್ತಾ ಇದೀನಿ, ನಾಳೆ ದಿನ ನನಗೆ ದೌರ್ಜನ್ಯ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಅದೇ ದರ್ಶನ್ ಸರ್ ಮೇಲೆ ನೀವೇನಂತ ಅಂದಿದ್ದೀರಾ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬಿಟ್ಟು ಪ್ರಮಾಣ ಮಾಡಕ್ ಹೇಳ್ತಾ ಇದೀರಲ್ಲ, ಅದೇ ಪ್ರಮಾಣ ಮಾಡ್ಸಕ್ಕಿಂತ ಮುಂಚೆ ನೀವು ಇವಾಗ ಯಾವತ್ತು ಗೃಹ ಸಚಿವರ ಹತ್ರಕ್ಕೆ ಹೋಗ್ಬಿಟ್ಟು ನೀವು ಕಂಪ್ಲೇಂಟ್ ಕೊಟ್ರಿ, ಅವತ್ತು ಅಲ್ಲಿಗೆ ದರ್ಶನ್ ಸರ್ನ ಕರೆದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋಣ ಬನ್ನಿ ಪ್ರಮಾಣ ಮಾಡಿ ನೀವಲ್ಲಿ, ಅವಾಗ ಪ್ರೂವ್ ಆಗೋಗುತ್ತೆ ದರ್ಶನ್ ಸರ್ ಏನು ಅನ್ನೋದು ಕರ್ನಾಟಕ ರಾಜ್ಯ ಜನತೆಗೆ ಅಂತ ಅವತ್ತೇ ಒಂದು ಮಾತಂದಿದ್ರೆ ಇಷ್ಟೊಂದು ರಾದಂತ ಆಗ್ತಿತ್ತಾ? ನಿಮ್ ಫ್ರೆಂಡ್ಶಿಪ್ ಚೆನ್ನಾಗಿರೋದು, ದರ್ಶನ್ ಸರ್ ಮೇಲೆ ಇದ್ದಂತ ಎಲ್ಲಾರ್ಗು ಕೂಡ ಆ ನಂಬಿಕೆ ಉಳ್ಕೊಳ್ತಿತ್ತು. ನೀವೇನ್ ಮಾಡಿದ್ರಿ, ನಿಮ್ಮ ಬಿಟ್ಟಿ ಪಬ್ಲಿಸಿಟಿಗೋಸ್ಕರ ದರ್ಶನ್ ಸರ್ನ ರೋಡಿಗೆ ಕರ್ಕ ಬರ್ಬೋದು ಅನ್ಕೊಂಡಿದೀರಾ. ಒಂದು ಆನೆ ಅಂಬಾರಿ ಹೊತ್ತ ಮೇಲೆ ವಾಪಸ್ ಅದು ಮನೆಗೆ ಹೋದ್ಮೇಲೆ ಅದು ಅಂಬಾರಿವರ ಆನೆ ಅಂತಾನೆ ಅನಿಸ್ಕೊಳ್ಳೋದು ಆಯ್ತಾ. ಯಾವತ್ತು ಗಜನೇ, ನಾಯಿನೇ, ಬೊಗಳತಾನೆ ಇರುತ್ತೆ, ಐರಾವತ ಎತ್ಕೊಂಡು ಹೋಗೋದು ಹೋಯ್ತಾನೆ ಇರುತ್ತೆ ಆಯ್ತಾ. ಇನ್ನೂ ಒಂದ್ ಮಾತು ಕೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಅಂದ್ರೆ, ದರ್ಶನ್ ಸರ್ ಅವರು ನಿಮ್ಮ ಮುಖಾಂತರ ಕೆಟ್ಟವರಾಗಿದ್ರೆ ಅದೇ ದರ್ಶನ್ ಸರ್ ಅವ್ರ ವಿರೋಧವಾಗಿ ಏನಕ್ಕೆ ನಿಂತಿದ್ರ ಅನ್ನೋದು ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಿ ಸಾಕು, ನೋಡೋಣ. ಅಭಿಮಾನಿಗಳೆಲ್ಲ ಕೇಳ್ಕೊಂಡ್ರು ಯಾಕೆ ಇನ್ನೊಬ್ರು ಯಾರು ತಪ್ಪೇ ಮಾಡಿಲ್ವಾ ಅಂತ. ಇನ್ನೊಂದ್ ಮಾತು ಕೇಳ್ತೀನಿ, ಬಡವ್ರ ಪರವಾಗಿ ನಿಂತ್ಕೊಳ್ಳೋ ಇಂದ್ರಜಿತ್ ಅವರು ಬರೀ ದರ್ಶನ್ ಸರ್ ಯಾರೋ ಒಬ್ಬ ಸಪ್ಲೈಯರ್ ಹೊಡೆದ ಅನ್ನೋ ಕಾರಣಕ್ಕೋಸ್ಕರ ನಿಂತ್ಕೊಳ್ಳೋದಲ್ಲ ಸಾರ್. ನಿಮ್ ಬಾಯಿಲೆ ಬಂತು, ಎಷ್ಟೋ ಜನ ಸಪ್ಲೈಯರ್ ಗಳಿಗೆ ಕೆಲಸ ಇಲ್ಲ ಅಂತ ನಿಮ್ ಬಾಯಲ್ಲಿ ಬಂತು. ಆ ಸಪ್ಲೈಯರ್ ಗಳಿಗೆಲ್ಲ ನೀವೇನಾರ ಕೆಲಸ ಕೊಡಿಸ್ತಾ ಇದ್ದೀರಾ? ಆ ಸಪ್ಲೈಯರ್ ಗಳಿಗೆ 3 ಹೊತ್ತು ಅನ್ನ ತಿನ್ನಂಗ್ ನೀವು ಯಾವ್ದಾರ ಒಂದು ಹೋಟ್ಲುಗಳ ನೀವು ಪರಿಚಯಸ್ಥರು ಇರುವಂತ ಎಷ್ಟೋ ಕೋಟ್ಯಾಂತರ ಜನ ಕೋಟಿ ಇಟ್ಟಿರೋಂತ 5 ಸ್ಟಾರ್ ಹೋಟ್ಲುಗಳು ಇಟ್ಟಿರೋಂತ ದೊಡ್ಡ ಶ್ರೀಮಂತರುಗಳು ನಿಮಗೆ ಪರಿಚಯ ಅವ್ರೆ. ಯಾವನ್ನಾರ ಒಬ್ಬ ಸಪ್ಲೈಯರ್ನ ಕರ್ಕೊಂಡೋಗಿ ನೀವು ಅಲ್ಲಿಗೆ ಹೋಗಿ ಕೆಲಸ ಕೊಡ್ಸಿದಿರ? ಅವರಿಗೆ ಅಲ್ಲಿ ಕೆಲಸ ಕೊಡ್ಸಿದ್ಯಾ ಆದ್ರೆ ಅಲ್ಲಿಗೆ ನೀವು ಸಮಾಜ ಪರವಾಗಿ ಒಬ್ಬ ಬಡವನ ಪರವಾಗಿ ಹೋರಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ಆ ವ್ಯಕ್ತಿ ಯಾರೋ ಒಬ್ಬ ಹೊಡೆದ್ಬಿಟ್ಟ, ಅವನು ಕರ್ಕೊಂಡು ಹೋಗ್ಬಿಟ್ಟು ನಾನು ಸೇರಿಸ್ಬಿಟ್ಟೆ ಅಂತ ಅನ್ಬಿಟ್ರೆ ಅಲ್ಲಿ ನೀವು ಬಡವರ ಪರವಾಗಿ ಹೋರಾಡ್ತಿದ್ದೀರಾ ಅನ್ನಲ್ಲ, ದ್ವೇಷ ಕಟ್ಕೊಂಡಿದ್ದೀರಾ ಅನ್ಸುತ್ತೆ. ಅದೇ ದರ್ಶನ್ ಸರ್ ಅವರು ಇವತ್ತು ಸಣ್ಣ ಆಕ್ಟರ್ಗಳಿಂದ ಹಿಡಿದು ದೊಡ್ಡ ಆಕ್ಟರ್ಗಳ ಗಂಟ ಎಲ್ಲರಿಗೂ ಪ್ರಮೋಷನ್ ಮಾಡ್ಕೊಡ್ತಾರೆ. ಏನಕ್ಕೆ ಮಾಡ್ಕೊಡ್ತಾರೆ? ನಾನು ಒಬ್ಬ ದೊಡ್ಡ ಸೆಲೆಬ್ರಿಟಿ, ನಾನು ಹೋಯ್ತಿದ್ದಂಗೆ ಫಿಲಂ 100 ಡೇಸ್ ಓಡುತ್ತೆ ಅಂತಲ್ಲ, ನಾನು ಬರೋದ್ರಿಂದ ಇವ್ರಿಗೆ 4 ಜನ ಇಂಥವ್ರು ಒಂದು ಫಿಲಂ ರಿಲೀಸ್ ಮಾಡ್ತಾ ಇದ್ರ ಅನ್ನೋದ್ರ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಒಳ್ಳೆ ಮನಸ್ಸಿಂದ ಬರ್ತಾರೆ. ತಾವೇನ್ ಮಾಡ್ತಾ ಇದ್ದೀರಾ ಸರ್? ನಾವು ಅಷ್ಟೇನೆ ಕೇಳ್ತಾ ಇರೋದು. ನೀವೇನ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಕೋಟಿ ಖರ್ಚು ಮಾಡಿ ಬಾಲಿವುಡ್ ಇಂದ ಸನ್ನಿ ಲಿಯೋನ್ ಕರ್ಕೊಂಡ್ ಬರ್ತೀರಾ, ದೀಪಿಕಾ ಪಡುಕೋಣೆ ಕರ್ಕೊಂಡ್ ಬರ್ತೀರಾ, ಬೈಕ್ ಕೂಸ್ಕೊತೀರಾ, ಸಖತ್ತಾಗಿ ಎಂಜಾಯ್ ಮಾಡ್ತೀರಾ, 20 ಜನ ಹುಡುಗಿರ್ನ ಅರೆ ಬಟ್ಲೆ ನಿಲ್ಲಿಸ್ಕೊಂಡು ಒಂದು ಒಳ್ಳೆ ಐಟಮ್ ಸಾಂಗ್ ಮಾಡಿಸ್ಬಿಟ್ಟು ಲಾಂಚ್ ಮಾಡಿಸ್ತೀರಾ. ಐ ಲವ್ ಯು ಅನ್ನೋ ಒಂದು ಫಿಲಂ ತಗೋದ್ರಿ, ಆ ಫಿಲಂ ಅಲ್ಲಿ ಒಂದು ಹೆಣ್ಣನ್ನ ಯಾವ ರೀತಿ ತೋರಿಸಿದೀರಾ? ಅಲ್ಲಿಗೆ ನೀವ್ ಹೆಣ್ಣಿ ಕೊಡುವಂತ ಬೆಲೆ ಗೊತ್ತಾಗುತ್ತೆ. ದರ್ಶನ್ ಸರ್ ಅವರು ನಮ್ಮ ಕನ್ನಡದ ನಟಿಯರನ್ನೇ ಚೂಸ್ ಮಾಡ್ಕೊಳ್ಳಿ, ನಮ್ಮ ಕನ್ನಡದ ನಟಿಯರಿಗೆ ಅವಕಾಶ ಕೊಡಿ, ಅವ್ರನ್ನ ಬೆಳೆಸಿ, ನಮ್ಮ ಕನ್ನಡದ ನಟರುಗಳನ್ನ ಬೆಳೆಸಿ ಅಂತಾರ. ಅಲ್ಲಿಗೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಇಬ್ರು ಒಂದೇ ತಕಡಿಲಿ ಹಾಕೊಂಡು ತೂಗಕ್ಕಾಗಲ್ಲ. ಒಂದು ನಾಯಿ 10 ಕೆಜಿ ಸಿಗೋದು, ಒಂದು ಆನೆ 1000 ಕೆಜಿ ತೂಕ ಬಳುತ್ತೆ ಆಯ್ತಾ. ನಾನು ಬೀದಿಲಿ ನಾಯಿ ಬೊಗಳ್ಬಿಟ್ಟೆ, ನಾನು ಬೊಗಳಿದ್ಕೆ ಆನೆ ರೋಡಿಗೆ ಬಂದ್ಬಿಡ್ತು ಅಂತ ಅನ್ಬಿಟ್ಟು ಆನೆ ವ್ಯಾಲ್ಯೂ ಏನ್ ಕಮ್ಮಿ ಆಗಲ್ಲ. ಅರ್ಥ ಆಯ್ತಾ? ಆನೆ ಬಾಲ್ದಲ್ಲಿ ಹೊಡೆದ್ರು ನಾಯಿ ಇರಲ್ಲ. ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ದರ್ಶನ್ ಸರ್ ಅವರು 3 ಕೋಟಿಗಿಂತ ಹೆಚ್ಚಿನ ಅಧಿಕ ಹಣನ ಸಂಗ್ರಹ ಮಾಡಿದ್ರು. ಒಂದು ಬುಲಾವ್ ಕೊಡ್ತಾರೆ ದರ್ಶನ್ ಸರ್ ಅವರು. ಮೈಸೂರಿನ ಮೃಗಾಲಯದಲ್ಲಿ ಪ್ರಾಣಿಗಳಿಗೆ ಆಹಾರ ಕೊರತೆ ಆಗಿದೆ, ಒಂದೊಂದು ವರ್ಷ ಎಲ್ಲರೂ ಅದನ್ನ ದತ್ತು ತಗೊಳ್ಳಿ ಅಂತ ಅನ್ಬಿಟ್ಟು ಒಂದು ಬುಲಾವ್ ಕೊಡ್ತಾರೆ. ಎಷ್ಟೋ ಜನ ಸೆಲೆಬ್ರಿಟಿಗಳು ಅದನ್ನು ಪರ್ಚೇಸ್ ಮಾಡ್ತಾರೆ, ಎಷ್ಟೋ ಜನ ಅವ್ರ ಅಭಿಮಾನಿಗಳು ಕೂಡ ಪರ್ಚೇಸ್ ಮಾಡ್ತಾರೆ. ನೀವು ಅದೇ ಮೃಗಾಲಯದಲ್ಲಿ ಒಂದೇ ಒಂದು ಕೋತಿನಾದ್ರೂ ನೀವು ಪರ್ಚೇಸ್ ಮಾಡ್ಕೊಂಡು ಅದಕ್ಕೆ ಅನ್ನ ಹಾಕ್ತಾ ಇದ್ದೀರಾ? ಅದೇ ದರ್ಶನ್ ಸರ್ ಹೆಸರಲ್ಲಿ ಎಷ್ಟು ಹುಲಿಗಳಿದಾವೆ, ಎಷ್ಟು ಆನೆ ಇದಾವೆ, ಎಷ್ಟು ಪಕ್ಷಿಗಳಿದಾವೆ, ಎಷ್ಟು ಕೋಟಿ ಸಂಗ್ರಹ ಆಯ್ತು. ಅದು ಆ ಯೋಗ್ಯತೆನ ನೀವು ಸಂಪಾದನೆ ಮಾಡಕ್ಕಾಗಿದ್ಯಾ? ಏನ್ ಸರ್, ಒಬ್ಬ ವ್ಯಕ್ತಿನ ರೋಡಿ ತಂದು ನಿಲ್ಲಿಸ್ಬಿಟ್ಟೆ, ಅವರ ವ್ಯಾಲ್ಯೂನ ನಾನು ಕಮ್ಮಿ ಮಾಡ್ಬಿಟ್ಟೆ ಅಂತ ಅನ್ಕೊಂಡ್ರೆ ಅದು ನಿಮ್ ತಪ್ಪು. ಯಾಕೆ ನಿಮ್ ವ್ಯಾಲ್ಯೂ ಏನಂತ ನಿಮಗೆ ಗೊತ್ತು, ದರ್ಶನ್ ಸರ್ ವ್ಯಾಲ್ಯೂ ಏನಂತ ದರ್ಶನ್ ಸರ್ಗೆ ಗೊತ್ತು. ಅದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡಿ. ಕೇಳೋದಕ್ಕೆ ಯಾವನೂ ಇಲ್ಲ, ದರ್ಶನ್ ಸರ್ ಪರವಾಗಿ ನಿಂತ್ಕೊಳ್ಳೋರು ಯಾರು ಇಲ್ಲ. ಅವ್ರ ಬಗ್ಗೆ ಆಳಿಸ್ಬಿಟ್ಟು ಮಾತಾಡ್ರು ಅವ್ರ ಅಭಿಮಾನಿಗಳು ಕಮ್ಮಿ ಆಗ್ತಾರೆ ಅಂತ ಅನ್ಕೊಂಡಿರ್ಬೋದು ನೀವು. ದರ್ಶನ್ ಸರ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ಅವ್ರ ಅಭಿಮಾನಿಗಳು ಕಮ್ಮಿ ಆಗ್ತಾರೆ. ಕರ್ನಾಟಕದಲ್ಲಿ ನಂಬರ್ 1 ಅಭಿಮಾನಿಗಳನ್ನ ಸಂಪಾದನೆ ಮಾಡಿರೋ ದರ್ಶನ್ ಸರ್ಗೆ ಅಭಿಮಾನಿಗಳು ದಿಕ್ಕಾಪಾಲಾಗೋಯ್ತಾರೆ ಅಂತ ಅನ್ಕೋಬಹುದು.
ಒಂದೇ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀವಿ, ಅವ್ರು ಹೇಳ್ಕೊಟ್ಟಿರೋದು ಇಷ್ಟೇ, ಮಾಡಿರೋ ಕೆಲಸ ಇನ್ನೊಬ್ರಿಗೆ ಗೊತ್ತಾದ್ರೆ ಅವರು ಸಂಕೋಚ ಪಡ್ಕೊತಾರೆ. ಮಾಡಿರೋ ದಾನನ ಹೇಳ್ಕೊಳಕ್ ಹೋಗ್ಬೇಡಿ, ಕೊಟ್ಟಿರೋ ದಾನ ಧರ್ಮನ ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ ಅಂತ. ಅದ್ ಹೇಳಿರೋದಕ್ಕೋಸ್ಕರನೇ ನೀವ್ ಅವ್ರ ಪರವಾಗಿ ವಿರುದ್ಧವಾಗಿ ಎಷ್ಟೇ ಜನ ಎತ್ಕೊಟ್ಟಿದ್ರು ನಾವು ಅವ್ರ ಪರವಾಗಿ ದರ್ಶನ್ ಸರ್ ಅಭಿಮಾನಿಗಳು ನಾವು ನಿಂತ್ಕತೀವಿ. ಬರೀ ಸುಮ್ನೆ ಬಾಯಿ ಮಾತಲ್ಲಿ ಹೇಳಲ್ಲ ನಾವು, ಇಡೀ ಪ್ರಪಂಚನೇ ನಿಮ್ಮ ಆಪೋಸಿಟ್ ಆಗಿ ನಿಂತ್ಕೊಂಡ್ರು ನಾವು ನಿಮ್ ಪರವಾಗಿ ನಿಂತ್ಕತೀವಿ ಅಂತ. ನನ್ನ ಮಗ ತಪ್ಪು ಮಾಡಿದ್ರೆ, ನನ್ನ ಮಗ ಏನೇ ತಪ್ಪು ಮಾಡಿದ್ರು ಅಪ್ಪನಾಗ ನಾನೇ ಹೋಗ್ಬೇಕು, ನೀವು ಬರಲ್ಲ ಅಪ್ಪ ಆಗಿ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನು ಬಿಡಿಸ್ಕೊಂಬರಕ್ಕೆ ನಾನು ಹೋಗ್ಬೇಕು. ಹಂಗೇನೆ ದರ್ಶನ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಏನೋ ಕೆಟ್ಟ ಕೆಲಸ ಮಾಡಿದಾರೆ ಅಂದಾಗ ಪ್ರೂವ್ ಮಾಡಕ್ ಹೇಳಿ. ನೀವ್ ಯಾವತ್ತು ಕಂಪ್ಲೇಂಟ್ ಕೊಟ್ರಿ ಅವತ್ತು ಧರ್ಮಸ್ಥಳಕ್ಕೆ ದರ್ಶನ್ ಸರ್ನ ಕರ್ಕೊಂಡು ಹೋಗಿದ್ರಿ, ಇಷ್ಟೊಂದು ರಾದ್ದ ಅಂತ ಆಯ್ತಿರ್ಲಿಲ್ಲ. ದರ್ಶನ್ ಸರ್ ಕೇಳಿದ್ದೇನು, ನಾನ್ ಮಾತಾಡೋದು ಒಂದು ಆಡಿಯೋ ಇದೆ ಅದನ್ನ ಕೂಡ ಕೇಳಿ ಅಂದ್ರೆ ಅದೊಂದನ್ನ ಇವ್ರು ಜೋಬಳಕ್ ಮಾಡಿಕೊಂಡವ್ರೆ, ಅವ್ರ ಫೋನ್ ಒಳಗೆ ಮಾಡಿಕೊಂಡವ್ರೆ. ಇನ್ ಮಿಕ್ಕಿರ ಆಡಿಯೋ ವಿಡಿಯೋಗಳನ್ನೆಲ್ಲ ಲಾಂಚ್ ಮಾಡ್ತಾವ್ರೆ. ಏನಕ್ಕೆ? ದರ್ಶನ್ ಸರ್ ಕಾಣತ್ತಲ್ವಾ? ಅಯ್ಯೋ, ನಿಮ್ಮ ಬುದ್ಧಿಗೆ, ನಿಮ್ಮ ಬುದ್ಧಿವಂತನಕ್ಕೆ ನಿಜವಾಗ್ಲೂ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಚಿತ್ರ ಇಂಡಸ್ಟ್ರಿನ ಬೆಳೆಸ್ಬಿಟ್ಟು ಅಲ್ಲಿರುವಂತ ಬಡ ಕಾರ್ಮಿಕರುಗಳಿಗೆ ಒಳ್ಳೇದ್ ಮಾಡ್ತಾ ಇದೀನಿ ಅಂತ ಒಂದು ನಿಮ್ಮ ಮನ್ಸೊಳಗೆ ಇಂದ್ರಜಿತ್ ಅವರು ಏನಾರು ಅನ್ಕೊಂಡಿದ್ರೆ ಅದನ್ನ ದಯವಿಟ್ಟು ತೆಗ್ದಾಕ್ಬಿಡಿ. ಯಾಕೆಂದ್ರೆ ಎಷ್ಟೋ ಜನ ಸೆಲೆಬ್ರಿಟಿಗಳಿಗೆ ನಿಮ್ಮಿಂದ ಕೆಟ್ಟ ಹೆಸರು ಬಂತೆ ಹೊತ್ತು ನಮ್ಮ ಕನ್ನಡ ಇಂಡಸ್ಟ್ರಿನ ಹೊರಗಡೆಗಪ್ಪ. ಎಷ್ಟೋ ಜನ ಈ KGF ಅನ್ನೋ ಮೂವಿ, ರಾಬರ್ಟ್ ಅನ್ನೋ ಮೂವಿ, ಕುರುಕ್ಷೇತ್ರ, ಪೈಲ್ವಾನ್ ಅನ್ನೋ ಮೂವಿ ಬಂದಾದ್ಮೇಲೆ ಹೊರಗಡೆ ಇರೋರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿನ ನೋಡಕ್ ಆಗಿದ್ರು. ನಿಮ್ಮಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಸರು ಹೇಳೋದಕ್ಕೂ ಅಸಹ್ಯ ಪಡ್ಕೊಂತವ್ರೆ. ಏನಕ್ಕೆ ಅಂದ್ರೆ ಅವ್ರವರೇ ಕಿತ್ತಾಡ್ಕೊಂಡ್ ಸಾಯ್ತವ್ರೆ. ಇನ್ನೇನ್ ಕನ್ನಡ ಇಂಡಸ್ಟ್ರಿನ ಉದ್ಧಾರ ಮಾಡ್ತಾರೆ ಅಂತ. ಕನ್ನಡ ಇಂಡಸ್ಟ್ರಿನ ಒಂದ್ ಲೆವೆಲ್ ತಗೊಂಡೋಗಿ ನಿಲ್ಲಿಸ್ತಾ ಇರೋದೇ ಯಾರೋ, ಆದ್ರೆ ಆ ಕನ್ನಡ ಇಂಡಸ್ಟ್ರಿ ನಾನ್ ಉಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಬಿಟ್ಟಿ ಪಬ್ಲಿಸಿಟಿ ತಗೊಂಡು ಏನೇನೋ ಮಾಡ್ಕೊಂಡವ್ರೆ. ಆಮೇಲೆ ಬೇರೆ ಜನಗಳಿಗೆ ಒಂದು ಮಾತಾಡಕ್ ಇಷ್ಟಪಡ್ತೀನಿ, ನಾನು ದರ್ಶನ್ ಸರ್ ಹೆಸರು ಹೇಳ್ಕೊಂಡು ಪಬ್ಲಿಸಿಟಿ ಆಯ್ತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ಎಷ್ಟೋ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಅಷ್ಟು ಜನ ಅಭಿಮಾನಿಗಳಿಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ದಾರೆ, ನಾವು ಮಾಡೋದು ನಮ್ಮ ಹತ್ರ ಇರಬೇಕು, ಆಯ್ತಾ? ನಾವು ಮಾಡೋದು ನಮ್ಮ ಹತ್ರ ಇರಬೇಕು. ನೀತಿ ನಿಯತ್ತಿಂದ ನಾವು ಹೋರಾಡ್ತಿದೀವಿ ಅಂದ್ರೆ ನೋಡ್ರಪ್ಪ, ನಾವು ಯಾವನಿಗೂ ಎದುರ್ಕೊಳ್ಳಲ್ಲ, ಆಯ್ತಾ? ಅವ್ರ ನೀತಿ ನಿಯತ್ತಾಗಿ ಬದುಕೋದನ್ನ ಹೇಳ್ಕೊಟ್ಟಿದ್ರೆ ನಾವು ಹಂಗೆ ಇದೀವಿ, ಹಂಗೆ ಇರ್ತೀವಿ. ಅದು ದರ್ಶನ್ ಸರ್ ಅಭಿಮಾನಿಗಳು. ಇನ್ನೂ ಒಂದು, ನಾನು ದರ್ಶನ್ ಸರ್ ಹತ್ರ ಏನ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ, ಸರ್ ದಯವಿಟ್ಟು ನಮ್ಮ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ ನೀವ್ ಇನ್ಮೇಲೆ ಯಾವುದೇ ಸೆಲೆಬ್ರಿಟಿಗಳ ಆಡಿಯೋ ಲಾಂಚ್ಗಾಗಿರ್ಬೋದು, ಟ್ರೈಲರ್ ಲಾಂಚ್ಗಳಿಗಾಗಿರ್ಬೋದು, ದಯಮಾಡಿ ಹೇಳ್ತೀನಿ ಸರ್, ಹೋಗ್ಬೇಡಿ ಸರ್. ಏನಕ್ಕೆ ಅಂತಂದ್ರೆ ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ನಮ್ಮ ಅದೇ ಅಂದ್ರಿ ನೀವು. ಅಂತರಂಗ ಶತ್ರು ಬಹಿರಂಗ ಶತ್ರು ನಮ್ ಜೊತೆನೆ ಇರ್ತಾರೆ, ಒಳಗಿದ್ದವನು ಯಾರು ಅಂತ. ಎಷ್ಟ್ ಚೆನ್ನಾಗಿ ನೀವು ಹೋಗಿ ಪ್ರಮೋಟ್ ಮಾಡ್ಕೊಟ್ಟು ಇವತ್ತು ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಇದ್ದವ್ರನ್ನ ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಒಂದ್ ಸಣ್ಣ, ನೀವು ದೊಡ್ಡದಾಗಿ ನಿಲ್ಸಿಲ್ಲ ಅಂತ ಸಣ್ಣದಾಗಿ ನಿಲ್ಸಿದಿರ ಅಂತ ಅನ್ಕೊಂಡ್ರು ಇವತ್ತು ಯಾರು ನಿಮ್ ಪರವಾಗಿ ನಿಂತ್ಕೊಳ್ಳಿಲ್ಲ ಸರ್. ಅಭಿಮಾನಿಗಳು ನಿಮ್ ಜೊತೆ ಅವ್ರೆ. ಅದೊಂದನ್ನ ದಯವಿಟ್ಟು ಹೇಳ್ತೀನಿ, ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೀನಿ ದರ್ಶನ್ ಸರ್, ಇನ್ಮೇಲಿಂದ ನೀವು ದುಡ್ಡು ಮಾಡ್ಬೇಕಾ, ಕೋಟಿಗಟ್ಲೆ ದುಡ್ಡು ಮಾಡಿ ಸರ್, ನಾವು ಖುಷಿ ಪಡ್ತೀವಿ ಸರ್. ಇದೆಲ್ಲ ಇನ್ನೂ 10, 20, 500 ಕಾರ್ಗಳು ತಗೊಳ್ಳಿ, 500 ಮನೆಗಳು ತಗೊಳ್ಳಿ. ನಿಮ್ಗೊಬ್ಬ ಮಗ ಅನ್ನೋರಿದ್ದಾರೆ, ಅವ್ರಿಗೊಂದು ಒಳ್ಳೆ ಜೀವನ ನಿಲ್ಸ್ಕೊಡಿ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರನ್ನೆಲ್ಲ ಉದ್ಧಾರ ಮಾಡ್ತೀನಿ, ಅಂಬರೀಶ್ ಸರ್ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಆತರ ನೀವು ಅಂಬರೀಶ್ ಸರ್ ಮಾಡಿದ ದಾರಿಯಲ್ಲಿ ನೀವು ನಡೀತೀವಿ ಅಂತ ಹೋಗ್ತಾ ಇದ್ದೀರಾ. ಆದ್ರೆ ನಿಮ್ಮ ಬೆಲೆಗೆ ಇಲ್ಲಿ ಯಾವನು ಬೆಲೆ ಕೊಡ್ತಾ ಇಲ್ಲ ಸರ್. ತಂದೆಗೆ ತಮಾಷೆ ನೋಡೋ ಬುದ್ಧಿ ಮಾಡ್ತಾ ಇದ್ದಾನೆ. ನಾನು ಎಲ್ಲ ಅಭಿಮಾನಿಗಳ ಕಡೆಯಿಂದ ಕೇಳ್ಕೊಳ್ತಾ ಇರೋದಿಷ್ಟೇ, ದರ್ಶನ್ ಸರ್ ಇನ್ಮೇಲೆ ಯಾವ ಸೆಲೆಬ್ರಿಟಿಗಳ ಆಡಿಯೋ ಲಾಂಚು, ಟ್ರೈಲರ್ ಲಾಂಚ್ಗಳಿಗೆ ಹೋಗ್ಬೇಡಿ. ಯಾಕೆಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್, ಇವಾಗ ಟಿಕ್ ಮಾರ್ಕೊಳ್ಳೋ ಟೈಮ್ ಬಂದೈತಿ ಅಂತ ಅಂದ್ರಿ, ಇದನ್ನು ಒಂದು ಟಿಕ್ ಮಾರ್ಕೊಳ್ಳಿ ನಮ್ಮ ಕಡೆಯಿಂದ, ಅಭಿಮಾನಿಗಳ ಕಡೆಯಿಂದ. ಅಷ್ಟನ್ನೇ ನಾನು ಕೇಳ್ಕೊಳ್ಳೋದು. ನಮಸ್ಕಾರ ಸರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.